ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗಕ್ಕೆ ಸಾಧ್ಯ. ಎಲ್ಲ ಇಟ್ಕೊಂಡು ಮಾಡಬೇಕು. ನಾನೇನೇನೋ ಮಾತಾಡೋದು ಹೆಚ್ಚು ಕಮ್ಮಿ ರಾಜಕೀಯ ಆಗೋಗ್ಬಿಡ್ತದೆ, ಬೇಡ. ಇಲ್ಲಿ ಇನ್ನ ಬಹಳ ಒಳ್ಳೆಯವರೆಲ್ಲ ಇದ್ದಾರೆ, ನಾಯಕರುಗಳಿದ್ದಾರೆ. ಬಾಲಂಗೋಚಿ ಯಾರು ತಗೊಳ್ಳಿ, ತಲೆಗಾರ ತೆಗೆದುಕೊಳ್ಳಿ. ನಿಮ್ಮ ಸ್ಫೂರ್ತಿ ಹೋರಾಟ ನೋಡಿದ್ರೆ ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಕುಂಡಿಸೋಷ್ಟು ನಿಮ್ಗೆ ಆತ್ಮಧೈರ್ಯ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಕಾಶ ನಿಮ್ಮ ಮನೆ ಬಾಗಿಲು ಬಂದಿದೆ, ಕಳ್ಕೊಳಕ್ ಹೋಗ್ಬಿಡಿ. ಪೆನ್ನು ಪೇಪರ್ ಕೊಡಿ, ಅದನ್ನ ಪೆನ್ನು ಪೇಪರ್ ಹಿಂಗೆ ಉಳಿಸ್ಕೊಳ್ಬೇಕು ಅಂತ ನಮ್ಗೆ ಗೊತ್ತಿದೆ. ಪೆನ್ಸಿಲ್ ಚಿಕ್ಕ ಹುಡುಗಿದಾಗ ಪೆನ್ಸಿಲ್ ಕೊಡ್ತಾರೆ ಅಳಿಸ್ಬೋದು ಅಂತ, ಪೆನ್ ಕೊಟ್ಟಾಗ ಅಳಿಸೋಕೆ ಆಗುದಿಲ್ಲ. ಅದನ್ನ ಹಿಂದೆ ಬಂದು ಈ ಸಂಘದಲ್ಲಿ ನಾನು ಹೇಳಿದ್ದೇನೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ. ಶ್ರೀಗಳ ಮಾರ್ಗದರ್ಶನತೆ ನಾವೆಲ್ಲ ಸೇರಿ ನಡೆಯೋಣ. ಯಶಸ್ಸಾಗಿ. ನಮಸ್ಕಾರ. ನಾವು ಯಾರದೇ ಹಕ್ಕನ್ನ ಕಿತ್ಕೊಂಡು